Masterclass in association with Apple Ply presents Masterclass Chef of the Year Season 2 powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಹಾಯ್, ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ರುಚಿಗಳ ಸ್ವಾದಿಷ್ಟಕರವಾದಂತಹ ಈ ಒಂದು ಕೂಟ ಅಡುಗೆಯ ಓಟ ಅಂತ ಹೇಳಬಹುದು. ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಗಳ, ನಮ್ಮ ಎಲ್ಲಾ ವೀಕ್ಷಕರ ನೆಚ್ಚಿನ ಕುಕಿಂಗ್ ರಿಯಾಲಿಟಿ ಶೋ. ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ಆಪಲ್ ಪ್ಲೈ ಅಂಡ್ ನಮ್ಮ ಟಿವಿ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ಪವರ್ಡ್ ಬೈ ಅರುಣಾ ಮಸಾಲೆಗಳು. ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್, ದಿ ಫೈನೆಸ್ಟ್ ಅಂಡ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಗ್ರೇನ್ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, IDS ಇಂಡಿಯನ್ ಡಿಸೈಲ್ ಸ್ಕೂಲ್, ಲಲಿತಾ ಜ್ಯುವೆಲರಿ ಮಾರ್ಟ್, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ದಿ ಓಷನ್ ಪರ್ಲ್, SM ಗ್ರೂಪ್ ಆಫ್ ಕಂಪನೀಸ್, ಹನೀವ್ಸ್, K ಡೆಕೋರ್ ಡಿಸೈನರ್ ಕಲೆಕ್ಷನ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಿಟಲ್ ಮ್ಯಾಂಗ್ಳೂರ್ ಹೋಮ್ ಸ್ಟೇ, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಮಿಡೋಸ್ ರೆಸ್ಟೋ ಕೆಫೆ, ZMZ ಈವೆಂಟ್ಸ್, ಆರ್ಕೇಡ್ ಈವೆಂಟ್ಸ್, ಶಶಿ ಸೋಪ್ ಅಂಡ್ ಶುಗರ್ ಕ್ಲೌಡ್ ಬ್ರೌನೀಸ್. ಸೊ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ವೆಡ್ಡಿಂಗ್ ಥೀಮ್ ಅಂದ್ರೆ ಮದುವೆಯ ಒಂದು ಥೀಮ್, ಆ ಒಂದು ಕಾನ್ಸೆಪ್ಟ್ ಮೇರೆಗೆ 2 ತಂಡಗಳಾಗಿ ನಾವು ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಗಳನ್ನು ವಿಭಜಿಸಿದ್ವಿ. ಅದರಲ್ಲಿ ಒಂದು ತಂಡ ಅಂದ್ರೆ ರೆಡ್ ಟೀಮ್, ಅವರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಜಡ್ಜಸ್ ಗಳಿಂದ ಏನೆಲ್ಲ ಪ್ಲಸ್ ಅಂಡ್ ಮೈನಸ್ ಇದೆ ಅದನ್ನು ಈಗಾಗಲೇ ಅವರು ಸಿಕ್ಕಿ ಆಗಿದೆ, ಜಸ್ಟ್ ಫೈನಲ್ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಇದೇ ಸುತ್ತಲ್ಲಿ ಇನ್ನೊಂದು ಟೀಮ್ ಬರ್ಲಿಕ್ಕಿದೆ, ದಟ್ ಈಸ್ ಟೀಮ್ ಬ್ಲೂ. ಸೊ ಬ್ಲೂ ಟೀಮ್ ಇಂದ ಇವತ್ತು ಕಂಟೆಸ್ಟೆಂಟ್ ಅನ್ನು ಕರೆಯೋದಕ್ಕಿಂತ ಮುಂಚೆ ಲೆಟ್ಸ್ ವೆಲ್ಕಮ್ ಅವರ್ ಜಡ್ಜಸ್ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ 3 ಜನ ಜಡ್ಜಸ್ ಇದ್ದಾರೆ ಇವತ್ತಿನ ಈ ಒಂದು ಸಂಚಿಕೆಗೆ. ಶೆಫ್ ಕೋಮಲ್ ಪ್ರಭು, ಹಾಗೇನೆ ಶೆಫ್ ಹನೀಫ್, ಹಾಗೇನೆ ಶೆಫ್ ಅಂಕುರ್ ಅವರನ್ನು ಇವತ್ತಿನ ಸಂಚಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಸ್, ವಾರ್ಮ್ ವೆಲ್ಕಮ್ ಟು ಆಲ್ 3 ಜಡ್ಜಸ್. ಎಸ್, ಜೊತೆಗೆ ನಮ್ಮ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ, ಇವತ್ತಿನ ಈ ಒಂದು ಎಪಿಸೋಡ್ ಖಂಡಿತವಾಗ್ಲೂ ಇನ್ನೊಂದು ಟೀಮ್, ಸೇಮ್ ಬಿರಿಯಾನಿ ವಿತ್ ಕಬಾಬ್. ಸೊ ಮದುವೆಯಲ್ಲಿರುವಂತಹ ಹೈಲೈಟೆಡ್ ಒಂದು ರೆಸಿಪಿ, ಇದನ್ನು ತಯಾರು ಮಾಡಲಿಕ್ಕೆ ಬರ್ತಾರೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ವೆಲ್ಕಮ್ ಅ ಬ್ಲೂ ಟೀಮ್ ಕಂಟೆಸ್ಟೆಂಟ್ಸ್ ಪ್ಲೀಸ್. ಎಸ್, ಸೊ ವೆಲ್ಕಮ್ ಒನ್ಸ್ ಅಗೇನ್. ಟೀಮ್ ಅಲ್ಲಿ ಇವತ್ತು ಕಾಂಪೀಟ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಬಿರಿಯಾನಿ ಆ್ಯಂಡ್ ಇನ್ಕ್ಲೂಡಿಂಗ್ ಕಬಾಬ್, ಅದು ನಿಮ್ ಬಿಟ್ಟದು ನೀವು ಯಾವ ಥರ ಮಾಡ್ತೀರಾ, ಏನು ಸ್ಪೆಷಾಲಿಟಿ ಕೊಡ್ತೀರಾ ಅಂತ ಹೇಳಿ. ಒಂದು ಸ್ಟೆಪ್ ಹೈಯರ್ ಆಗಿದ್ರೆ, ಹೈಲೈಟೆಡ್ ಆಗಿದ್ರೆ ತಾವು ಉಳ್ಕೊಳ್ತೀರಾ, ಅಂದರೆ ಸೇಫ್ ಆಗ್ತೀರಾ, ಇಲ್ಲಾಂದ್ರೆ ಡೇಂಜರ್ ಝೋನಿಗೆ ಬೀಳ್ತೀರಾ. ಎಲ್ಲರೂ ಸೇಫ್ ಆಗ್ತೀರಾ ಅಥವಾ ಎಲ್ಲರೂ ಡೇಂಜರ್ ಝೋನಿಗೆ ಆಗ್ಬೋದು, ಡಿಪೆಂಡ್ ಆನ್ ಯುವರ್ ಎಕ್ಸಿಕ್ಯೂಷನ್ ಆಫ್ ದ ರೆಸಿಪಿ. ಹಾಗಿರುವಾಗ ಟೀಮ್ ಕ್ಯಾಪ್ಟನ್ ಇದ್ದೀರಾ, ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಫುಲ್ ಟೀಮ್ ಜೊತೆ? ಸರ್, ಬಿರಿಯಾನಿಯನ್ನು ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್. ಮತ್ತು ಕಬಾಬು ಮತ್ತು ಬಿರಿಯಾನಿ ಒಂದು ಸ್ಪೆಷಲಾಗಿ ಮಾಡಿಬಿಟ್ಟು ಸ್ಪೆಷಲಾಗಿ ಪ್ರೆಸೆಂಟ್ ಮಾಡೋಣ ಅಂತಿದ್ದೀವಿ. ಓಕೆ, ಸೊ ನಿಮ್ಮ ಟೀಮ್ನವರ ಜೊತೆ ಕೇಳುವ. ಇಬ್ರು ಘಟಾನುಗಡಿ ಬಾಯ್ಸ್ ಇದ್ದಾರೆ. ಓಕೆ, ಒನ್ ಇಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಒನ್ ಕ್ಯಾಟಗರಿ, ಇನ್ನೊಬ್ರು ರೆಸ್ಟೋರೆಂಟ್ ಕೆಫೆಗಳಲ್ಲಿ ಎಕ್ಸ್ಪೀರಿಯನ್ಸ್. ಸೊ ಇಬ್ರಾಹಿಂ ಅವರೇ, ನೀವು ಹೇಳಿ, ಯಾವ ಥರ ನಿಮ್ಮ ಸಪೋರ್ಟ್ ಇರುತ್ತೆ ನಿಮ್ಮ ಟೀಮ್ಗೆ, ಬ್ಲೂ ಟೀಮ್ಗೆ? ನಮ್ಮ ಬ್ಲೂ ಟೀಮ್ಗೆ ಫುಲ್ ಸಪೋರ್ಟ್ ಇದೆ. ನಾವು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಬಿರಿಯಾನಿ ಮಾಡಿ ಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಿ ಓಕೆ ಹೋಪಲ್ಲಿದ್ದೇವೆ. ಕೇವಲ ಒಳ್ಳೆ ಅಷ್ಟೇ ಸಾಕಾಗಲ್ಲ, ದಿ ಬೆಸ್ಟ್ ಅಂಡ್ ದಿ ಯುನೀಕ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಟಫ್ ಇದೆ. ಆಲ್ರೆಡಿ ರೆಡ್ ಟೀಮ್ನವರಂತೂ ಸಖತ್ತಾಗಿ ಮಾಡಿದ್ದಾರೆ, ಅವ್ರ ಹತ್ರ ಟೈಮ್ ಕೂಡ ಉಳಿಸಿದ್ದಾರೆ. ಸೊ ನಿಮ್ಗಿರೋದು 2 ಗಂಟೆ ಅಷ್ಟೇ. ಓಕೆ, ಸೊ ಡೈರೆಕ್ಟ್ಲಿ ನಾನು ಶೆಫ್ ಕೋಮಲ್ ಅವ್ರ ಹತ್ರ ಹೋಗ್ತೇನೆ. ಬಿರಿಯಾನಿ ಅನ್ನೋ ಒಂದು ರಾಯಲ್ ಫುಡ್ ಅನ್ನು ನೀವು ಇವತ್ತು ಕ್ಯೂರೇಟ್ ಮಾಡ್ತಾ ಇದ್ದೀರಾ. ನಮ್ಮ ದೊಡ್ಡ ಶೆಫ್ ಬಿರಿಯಾನಿ ಅವರು ಇಲ್ಲಿದ್ದಾರೆ. ಸೊ ಅವರಿಗೆ ತುಂಬ ನಿಮ್ಮ ಮೇಲೆ ಒಂದು ಎಂಥದ್ದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಟ್ರೈ ಯೋರ್ ಬೆಸ್ಟ್. ಎಸ್, ಸೊ ಅದರ ಜೊತೆಗೆ ನೀವು ಹಿಂದೆ ನೋಡಿದ್ರೆ ಇಲ್ಲಿ ಖಂಡಿತವಾಗ್ಲೂ ನಮ್ಮ ಆಪಲ್ ಹೈಪರ್ ಮಾರ್ಕೆಟ್ ಅವರು ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ಗಳು, ಬಿರಿಯಾನಿಗೆ ನಿಮಗೆ ಬೇಕಾದಂತಹ ದಾವತ್
ಬಿರಿಯಾನಿ ಬಾಸ್ಮತಿ ರೈಸ್. ಇದು ಬಿರಿಯಾನಿ ಅಂತ ಹೇಳಿದಾಗ ದಿಸ್ ಇಸ್ ದಿ ಕಿಂಗ್ ಅಲ್ವಾ? ಸೊ ಇದು ನಿಮ್ಗೆ ಸಿಗ್ತಾ ಇದೆ. ಅಂಡ್ ಇದರ ಜೊತೆ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಕರೆಕ್ಟ್ ಆಗಿ ಹಾಕಿದ್ದಾರೆ ಕುಕ್ಡ್ ಗ್ರೇನ್ ಅಪ್ ಟು 24 millimeter ತನಕ ಒಂದು ರೈಸ್ ಹೋಗುತ್ತೆ. ಓಕೆ, ಸೊ ಅಷ್ಟು ಸ್ಪೆಷಾಲಿಟಿ ಇರುವಂಥ ರೈಸ್. ಸೊ ಇದನ್ನು ಕುಕ್ ಮಾಡಲಿಕ್ಕೆ ಅಷ್ಟೇ ಬ್ಯಾಲೆನ್ಸ್ಡ್ ನಾಲೆಜ್ ಇರಬೇಕು. ಜೊತೆಗೆ ಎಲ್ಲ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅರುಣಾ ಮಸಾಲಾ, ಜೊತೆಗೆ ಎಲ್ಲ ರೀತಿಯ ಚಿಕನ್, ಎವ್ರಿಥಿಂಗ್ ಇಸ್ ರೆಡಿ. ಸೊ ಆರ್ ಯು ಆಲ್ ರೆಡಿ? ಎಸ್, ವಿತ್ ಫುಲ್ ಎನರ್ಜಿ ನಮ್ಮ ಕಂಟೆಸ್ಟೆಂಟ್ಸ್ ರೆಡಿ ಇದ್ದಾರೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ನಿಮ್ಮ 2 hours ಟೈಮ್ ವಿಲ್ ಸ್ಟಾರ್ಟ್ ಇನ್ 3, 2, 1. Come on, let's start. All the very best. Yes. Okay. So already team ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ ಏನೇನು ಕೆಲಸ ಮಾಡಬೇಕಂತ. Come on, blue team. West. Yes. ನೆನ್ಪಿಟ್ಟಿರಿ, ಟೈಮ್ ಮ್ಯಾನೇಜ್ಮೆಂಟ್, ಟೇಸ್ಟ್, ಪ್ರೆಸೆಂಟೇಷನ್, ಕ್ಲೆನ್ಲಿನೆಸ್, ಎಕ್ಸಿಕ್ಯೂಷನ್ ಎಲ್ಲವೂ ಕನ್ಸಿಡರ್ ಆಗುತ್ತೆ. ಸೊ ಬಿರಿಯಾನಿ ಅಂತ ಹೇಳಿದಾಗ ಆ ಕಡೆಯಿಂದ ಟೇಸ್ಟು ರಿಚ್ ಆಗಿ ಬರಬೇಕು, ಈ ಕಡೆಯಿಂದ ಆ ಅನ್ನದ ಒಂದು ಹದ ಏನಿದೆ ಅದು ಬರುವಂತಹ ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು. ಜೊತೆಗೆ ಕಬಾಬ್ ಕೂಡ ರೆಡಿ ಆಗಬೇಕು. ನೋಡ್ಕೊಳ್ಳಿ, ಈಗ ನೀವು ಎಷ್ಟು ಟೈಮನ್ನು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೀರಾ ಅಷ್ಟು ಟೈಮ್ ನಿಮಗೆ ಉಳಿಯುತ್ತೆ. ಆ್ಯಂಡ್ ಅಷ್ಟು ಟೈಮಲ್ಲಿ ಆರಾಮ್ಸೆ ನಿಮಗೆ ಪ್ರೆಸೆಂಟ್ ಮಾಡ್ಬೋದು. ಸೊ ಮೇಕ್ ಇಟ್ ಕ್ವಿಕ್ ಈಗದಿಂದಲೇ, ಆಗ ನಿಮ್ಮ ಕಂಪ್ಲೀಟ್ ವರ್ಕ್ ಈಸಿ ಆಗುತ್ತೆ. ಸೊ ಯಾವಾಗಲೂ ಒಬ್ಬೊಬ್ಬರಾಗೆ ಮಾಡ್ತಾ ಇದ್ರು, ಒಬ್ಬೊಬ್ಬರಾಗೆ ಕಾಂಪೀಟ್ ಮಾಡ್ತಾ ಇದ್ರು. ಇವತ್ತು 2 ಟೀಮಲ್ಲಿ. ಸೊ ದಟ್ ಟೀಮ್ ಸ್ಪಿರಿಟ್ ತೋರಿಸ್ಬೇಕು. ಸುಮಾ, ಸೊ ಬಿರಿಯಾನಿ ಅಂತ ಹೇಳಿದಾಗ ನನ್ಗೆ ಅನಿಸುತ್ತೆ ಜಡ್ಜಸ್ಗಳ ಹತ್ರನೂ ಕೇಳಲಿಕ್ಕೆ. ಸೊ ಬಿರಿಯಾನಿ ಆಯಾ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಿರಿಯಾನಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕಲ್ಕತ್ತಾ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ವೆರಿ ಫೇಮಸ್ ಒನ್. ಬೆಂಗಳೂರು ಕಡೆಗೆ ಅಥವಾ ಈ ಮಡಿಕೇರಿ ಊರ್ ಕಡೆಗೆ ಹೋದ್ರೆ ದೊಣ್ಣೆ ಬಿರಿಯಾನಿ ಅಂತ ಸಿಗುತ್ತೆ, ಬ್ಯಾಂಗ್ಳೂರ್ ಬಿರಿಯಾನಿ ಅಂತ ಇದೆ, ಅಥವಾ ತಳಸೇರಿ ಬಿರಿಯಾನಿ ಅಂತ ಸಿಗುತ್ತೆ, ಜೊತೆಗೆ ಮಲಬಾರಿ ಬಿರಿಯಾನಿ. ಈ ತರ ಬಿರಿಯಾನಿ ವೆರೈಟಿ ಬಿರಿಯಾನಿ. ಸೊ ಏನ್ ಡಿಫ್ರೆನ್ಶಿಯೇಟ್ ಆಗುತ್ತೆ ಈ ಬಿರಿಯಾನಿ ಕುಕ್ ಮಾಡ್ತಾ ಇರುವಾಗ, ಆ ಟೇಸ್ಟ್ ಅಲ್ಲಿ ಏನು ಮೇಜರ್ ಚೇಂಜ್ ಮಾಡ್ತಾರೆ ಆಯಾ ಪ್ರದೇಶಕ್ಕೆ ಬಿರಿಯಾನಿ ಅಂತ ಬರ್ತಾರೆ. ಸೊ ಶೆಫ್ ಕೋಮಲ್ ಅವ್ರು ಏನ್ ಹೇಳ್ತಿದ್ದಾರೆ? ನನ್ನ ಪ್ರಕಾರವಾಗಿ ಬಿರಿಯಾನಿ ಎನ್ನುವ ಒಂದು ಪದ ಅದೊಂದು ಟ್ರೆಡಿಷನಲಿ ಕಮ್ ಫ್ರಮ್ ದ ಮುಘಲ್ ಏರಿಯಾ. ಎಸ್. ಬಟ್ ಆಸ್ ಯು ಕಮ್ ಟುವರ್ಡ್ಸ್ ದ ಸೌತ್, ಅಂದರೆ ಸೌತ್ ಸೈಡಿಗೆ ಬರುವಾಗ ಈ ದೊಣ್ಣೆ ಬಿರಿಯಾನಿ, ದಟ್ ಇಸ್ ಇನ್ ದ ಕೋಸ್ಟಲ್ ಮಲ್ನಾಡ್ ರೀಜನ್ ಆ್ಯಂಡ್ ಅದರ್ ರೀಜನ್ಸ್, ದೇ ಯೂಸ್ ದ ಹರ್ಬ್ಸ್ ಆರ್ ವಾಟ್ ಎವರ್ ಸ್ಪೈಸಸ್. ಅಲ್ಲಿಯ ಲೋಕಲ್ ಸ್ಪೈಸನ್ನು ಆ್ಯಡ್ ಮಾಡುವಾಗ, ಈಗ ಪುದೀನ ಇರಲಿ, ಮತ್ತು ಅದು ಹುಳಿ ಸೊಪ್ಪು ಅಂತ ಇರ್ತದೆ, ಅಂಥದ್ದೆಲ್ಲ ಸೊಪ್ಪು ಯೂಸ್ ಮಾಡಿ ಅವರು ಆ ಜಾಗದಲ್ಲಿ ಅದಕ್ಕೆ ಟೇಸ್ಟ್ಗೆ ಡಿಫ್ರೆನ್ಸ್ ಕೊಡ್ತಾರೆ. ಕೆಲವು ಕಡೆ ದಮ್ ಹಾಕುವಾಗ ರೈಸಿಂದಲೇ ದಮ್ ಹಾಕಿ ಅದನ್ನು ಸಾಫ್ಟ್ ಪುಲಾವ್ ಆಗಿ ಮಾಡ್ತಾರೆ, ಅದು ಟೇಸ್ಟ್ ಇರ್ತದೆ. ಕೆಲವು ಜನ ಸಣ್ಣ ರೈಸ್ ಹಾಕ್ತಾರೆ. ಇಫ್ ಯು ಗೋ ಟುವರ್ಡ್ಸ್ ಕೇರಳ, ಸಣ್ಣ ರೈಸ್ ಹಾಕೋದು. ಮತ್ತೆ ಅವರು ಕರಿಯುವಾಗ ಅದು ನೈಚೋರು ಅದೆಲ್ಲ ಅವರಿಗೆ ಸರಿ ಗೊತ್ತಿರಬಹುದು. ಆ ನೈಚೋರ್ನ ಟೇಸ್ಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಅದು ನೆಕ್ಸ್ಟ್ ಲೆವೆಲ್. ಸೊ ಈಚ್ ದಟ್ ಈಸ್ ವೈ ವಿ ಕಾಲ್ ಇಂಡಿಯಾ ಇಸ್ ಅ ನ್ಯಾಷನಲ್ ಇಂಟಿಗ್ರೇಟೆಡ್. ಎಸ್, ನಂಗೆ ಗೊತ್ತಾಯ್ತು. ನಾವು ಬಿರಿಯಾನಿ ಹೀಗೇನೆ ಮದುವೆಗೆ ಹೋದಾಗ, ಫಂಕ್ಷನಿಗೆ ಹೋದಾಗ ಆರಾಮ್ಸೆ ತಿಂದು ಬರ್ತೇವೆ. ಬಟ್ ಇಟ್ ಹ್ಯಾಸ್ ಸಮ್ ಹಿಸ್ಟ್ರಿ ಬಿಹೈಂಡ್ ಇಟ್. ಸೊ ಆ ಮೊಘಲ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಬೇರೆಯವರು ನಮ್ಮ ಕಂಟ್ರಿಗೆ ಬಂದಾಗ ಅವರು ಆ ಪಲಾವ್ ಇಂದ ಸ್ಟಾರ್ಟ್ ಆದಂತು, ಇಟ್ ಕನ್ವರ್ಟೆಡ್ ಟು ಬಿರಿಯಾನಿ ಡಿಪೆಂಡ್ ಆನ್ ದ ಸ್ಪೈಸಸ್ ಅಂಡ್ ದ ಮೀಟ್. Every half an hour distance of Indian area, the cuisine changes. Changes, of course, yes. And the flavors change. Yes. Spices change. Okay. ಹಾಗಾಗಿ ಬಿರಿಯಾನಿಗೆ ಇರುವಂತಹ ಒಂದು ಐ ಮೀನ್ ಟೇಸ್ಟ್ ವೈಸ್ ಇಂಡಿಯಾದಲ್ಲಿ ಆಕ್ಚುಲಿ ನಿಯರ್ ಟು ನಿಯರ್. ಬೇರೆ ಎಲ್ಲ ಐಟಮ್ಗಳನ್ನು ಚೇಂಜ್ ಮಾಡಬಹುದು, ಬಿರಿಯಾನಿಯ ಒಂದು ರಾಯಲ್ಟಿ ನೋಬಡಿ ಕುಡ್ ಎವರ್ ಚೇಂಜ್. ಎಕ್ಸಾಕ್ಟ್ಲಿ, ಹೌದು. ಹನೀಫ್ ಅವರು ಏನ್ ಹೇಳಿ, ಮದುವೆ ಸಮಾರಂಭಗಳಾದಾಗ, ವೆಡ್ಡಿಂಗ್ ಇವೆಂಟ್ಸ್ ಈ ತರ ಆಗುವಾಗ ದೊಡ್ಡ, ಅಂದ್ರೆ ನೀವು ಇಷ್ಟರ ತನಕ ಕುಕ್ ಮಾಡಿದ್ರಲ್ಲಿ ಎಷ್ಟು ಜನರಿಗೆ, ಅಂದ್ರೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದೀರಾ? 10,500. ಓಕೆ, 10,500 ಮಾಡಿದ್ದೇವೆ ಅಡಿಗೆ. ಮಾಡಿದ್ದೀರಾ? ಸೊ ಆಗ ಎಷ್ಟು ಅಕ್ಕಿ ಬೇಕಾಗುತ್ತೆ, ಎಷ್ಟು ಜನರ, ನೋಡಿ ಇಲ್ಲಿ ಇವತ್ತು ಕಿಚನ್ ಅಲ್ಲಿ 5 ಜನ. ನೀವು 10,500 ಅಂತ ಹೇಳಿದಾಗ ಎಷ್ಟು ಜನರ ಅಲ್ಲಿ ಹೆಲ್ಪ್ ಬೇಕಾಗುತ್ತೆ? ಒಂದು 15 ಜನ ಬೇಕಾಗುತ್ತೆ. 15 ಜನ ಬೇಕಾಗುತ್ತೆ. ಎಷ್ಟು ಟೈಮ್ ಬೇಕಾಗುತ್ತೆ?
ಟೈಮ್ ಒಂದು 12 hours. 12 hours ಅಂತೂ ಬೇಕು. ಕಸ್ಟಮರ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಆದಾಗ ಏನು ಡಿಮಾಂಡ್ ಇಟ್ಟಿರ್ತಾರೆ ತಮ್ಮ ಹತ್ರ, ಈ ಥರ ಆಗಬೇಕು ಅಂತ ಹೇಳಿ? ಏನಂದರೆ ನಾನೇ ಬರಬೇಕು ಬಿರಿಯಾನಿ ಮಾಡಲಿಕ್ಕೆ ಅಂತ ಒಂದು ಕಂಟೆಸ್ಟ್ ಉಂಟು. ಓಕೆ, ನೀವೇ ಅಲ್ಲಿರಬೇಕು ಅಂತ ಹೇಳಿ, ತಮ್ಮ ಕೈ ರುಚಿಯೇ ಬರಬೇಕು ಅಂತ ಹೇಳಿ. ವೆರಿ ನೈಸ್. एंड शेफ अंकुर, आई वांटेड टू आस्क विद यू, जो भी आपने ट्राई किया है, डिफरेंट क्यूजन्स आपने ट्राई किया है, और आपका पसंदीदा वाला कौन सा बिरयानी है? कश्मीरी बिरयानी. वाह, व्हाट इज द स्पेशलिटी ऑफ बिरयानी? Kashmir is the dry fruits and kesar. Dry Saffron. fruits and Kesar. kesar. Combination is a little bit sweet. Okay. Or uses that of walnut oil. Walnut oil. The Kashmiri biryani is a Dogri biryani. Is a matlab famous of the Kashmir. Kashmir Is my favorite. Okay, favorite one. ನೀವು ಅವರು ಹೇಳಿದಾಗನೇ ಬಾಯಲ್ಲಿ ನೀರು ಬರ್ತಾ ಇದೆ. ಕೇಸರಿ, ಡ್ರೈ ಫ್ರೂಟ್ಸ್, and also you have to go to Kashmir and try this. Yeah. Because that chill weather. ಆ್ಯಕ್ಚುಲಿ ಕಾಶ್ಮೀರಿ ಮದುವೆಯಲ್ಲಿ ಅವರ ಒಂದು ಕುಸೀನಿಗೆ ಒಂದು ಹೆಸರುಂಟು, ವಾಜ್ವಾನ್. ಓಕೆ, ಅದಕ್ಕೆ ಟೆಕ್ನಿಕ್. ಅದಕ್ಕೆ ನಾಟ್ ಟೆಕ್ನಿಕಲಿ, ದಟ್ ನೇಮ್ ಇಸ್ ವಾಜ್ವಾನ್ ಕುಸೀನ್. ಓಕೆ. ಅದಕ್ಕೆ ಅವರ ಮಟನ್, ಶೀಖ್ ಕಬಾಬ್ಸ್ ಎಲ್ಲವನ್ನು ಅವರು ಅಡಿಯಲ್ಲಿ ಬಿರಿಯಾನಿ ಹಾಕಿ ಮೇಲೆಯಿಂದ ಕಬಾಬ್ಸ್ ಹಾಕಿ ಈಚ್ ಪರ್ಸನ್ ಇಸ್ ಪ್ಲೇಟೆಡ್. ಓಕೆ, ವೆರಿ ನೈಸ್, ಬ್ಯೂಟಿಫುಲ್. ಸೊ ಇಬ್ರಾಹಿಂ ಅವರೇ, ಏನು ಪ್ಲಾನ್, ಸ್ಟ್ರಾಟಜಿ ಎಲ್ಲ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತಾ ಇದ್ದೇನೆ. ಓಕೆ. ಅಲ್ಲಿ ಗರಂ ಮಸಾಲೆಗೆ ಸ್ಪೈಸಸ್ ಟೋಸ್ಟ್ ಮಾಡ್ತಿದ್ದೇವೆ. ಮತ್ತು ರೈಸ್ ಬಾಯ್ಲ್ ಮಾಡಲಿಕ್ಕೆ ನೀರು ಇಟ್ಟಿದ್ದೇವೆ. ಆಲ್ರೆಡಿ ಇಟ್ಟಿದ್ದೀರಾ? ವೆರಿ ಗುಡ್. ಸೊ ರಾಧಾ ಮೇಡಮ್, ನಿಮ್ಮ ಕ್ಯಾಪ್ಟನ್ಶಿಪ್ ಅಲ್ಲಿ ಎಲ್ಲರಿಗೂ ಕೆಲಸ ಡಿಸ್ಟ್ರಿಬ್ಯೂಟ್ ಮಾಡಿಕೊಟ್ಟಿದ್ದೀರಾ? ಹೌದು ಸರ್. ಸೊ ಕಷ್ಟ ಅಂತ ಅನಿಸುತ್ತೆ ಅಥವಾ ಒಂಥರ ಈಸಿ ಅಂತ ಆಯ್ತಾ? ಇಲ್ಲ ಸರ್, ಒಂದು 5 ಜನ ಹಂಚ್ಕೊಂಡು ಮಾಡಿದ್ರೆ ಬೇಗ ಆಗಿರ್ಬೋದು. ಬೇಗ ಆಗುತ್ತೆ. ಓಕೆ, 5 ಜನರ ಇನೋವೇಟಿವ್ ಐಡಿಯಾಸ್ ಸಿಗುತ್ತೆ ಹೌದು ಅಲ್ವಾ? ಸರ್. ಓಕೆ. ಇದಕ್ಕೆ ಸಾಲ್ಟ್ ಹಾಕಿದ್ದೀರಾ? ಹಾಕಿದ್ದೀನಿ, ಬಟ್ ಚೆಕ್ ಮಾಡಿ ಅಂತ ಬಿಕಾಸ್ ಅವ್ರು ಹೇಳಿದ್ರು ಸ್ವಲ್ಪ ಹಾಕಿದ್ರೆ ಸಾಕು, ಮತ್ತೆ ಬೇಕಿದ್ರೆ ನೋಡಿ ಅದಕ್ಕೆ ಫ್ಲೇವರ್ ಬೇಕು. ಇಲ್ಲಿ ರಾಕ್ ಸಾಲ್ಟ್ ಇಲ್ಲಿ ಮೊಸರಿಗೆ ಇರೋದಾ ಸರಿ. ಇದು ಯಾವ್ದು ಇದು ಅಡುಗೆಗೆ, ಇದು ಚಿಕನ್, ಲೈಕ್ ಚಿಕನ್ ಹಾಕಿ. ಈ ಚಿಕನ್ ಯಾವುದಕ್ಕೆ? ಅದು ಕಬಾಬಿಗೆ. ಕಬಾಬ್ ಪೌಡ್ರ್ ಅದರಲ್ಲಿ ಉಂಟು, ಟರ್ಮರಿಕ್ ಪೌಡರ್. ದಿಸ್ ಒನ್ we need this demo. ಮತ್ತೆ ಸಾಲ್ಟ್ ಎಲ್ಲ ಪರ್ಫೆಕ್ಟ್ ಉಂಟಲ್ಲ? ಎಲ್ಲ ಇದನ್ನು ಮಿಕ್ಸ್ ಮಾಡಲ ನಾನು ಕಬಾಬ್ಗೆ? ಅಷ್ಟು ನೋ ಕೇಳು ಇದು ಅರಿಯಲ್ಲ ಒಂದು 2 ಟೈಪ್ಸ್ ಮಾಡೋದಲ್ಲ. ಈಗಲೂ ಸಂಭ್ರಮ ಅಂತ ಹೇಳಿದಾಗ ಬಿಸಿ ಆದಂತಹ ವಾತಾವರಣ, ಮದುವೆಯ ಸಮಾರಂಭ, ಹಬ್ಬದ ಒಂದು ವಾತಾವರಣ ಬಿಸಿ ಆಗಿರುತ್ತೆ.
ಬಟ್ ಅದಕ್ಕಿಂತಲೂ ಡಬಲ್ ಬ್ಯುಸಿ ಆ್ಯಂಡ್ ಡಬಲ್ ಹೈಪರ್ ಆಕ್ಟಿವ್ ಥರ ಇದೆ ನಮ್ಮ ಕಿಚನ್. ಯಾಕಂತ ಹೇಳಿದ್ರೆ ಅಷ್ಟೊಂದು ಸ್ವಲ್ಪ ಪ್ರೆಷರೈಸ್ ಬೇರೆ ಇದೆ ಅಲ್ವಾ. ಹಾಗಿರುವಾಗ ಈ ಬ್ಯುಸಿಯಲ್ಲಿ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅವರು ಒಂದು ಚಿಲ್ ಆಗಿರುವಂಥ ಬ್ರೌನೀಸ್ ಹಾಗೇನೆ ಸ್ವೀಟ್ಸ್ ಎಲ್ಲ ರೆಡಿ ಇದ್ದಾರೆ. ನಾನು ಕೂಡ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಬರ್ತೀನಿ. ಅಂಟಿಲ್ ಯು ಆಲ್ಸೋ ಟೇಕ್ ಅ ಶಾರ್ಟ್ ಬ್ರೇಕ್. ಎಸ್, ಸೊ ಫೈನಲಿ ನಮ್ಮ ಎರಡು ತಂಡಗಳು, ಈ ಕಡೆಯಲ್ಲಿ ರೆಡ್ ಟೀಮ್ ಕೆಂಪು ಬಣ್ಣದ ಇಡೀ ತಂಡ, ಜೊತೆಗೆ ಈ ಸೈಡಲ್ಲಿ ಬ್ಲೂ ಟೀಮ್ ದಟ್ ಈಸ್ ನೀಲಿ ಬಣ್ಣದ ತಂಡದವರು ತಮ್ಮ ಏನು ಆಗುತ್ತೆ ಎಷ್ಟು ಸಾಧ್ಯ ಇದೆ ಅಷ್ಟು ಎಫರ್ಟ್ ಅನ್ನು ಹಾಕಿ ಈ ಒಂದು ವೆಡ್ಡಿಂಗ್ ಥೀಮ್ ಮದುವೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಮದುವೆಗೆ ಔತಣಕೂಟದಲ್ಲಿ ಮೇಜರ್ ಆಗಿರುವಂತಹ ಆ ಬಿರಿಯಾನಿಯ ಜೊತೆಗೆ ಕಬಾಬ್ ಮಾಡುವಂತಹ ಒಂದು ಟಾಸ್ಕ್ ಅದನ್ನು ಸಂಪೂರ್ಣಗೊಳಿಸಿದ್ರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್ ಎಫರ್ಟ್ ಆ್ಯಂಡ್ ಅ ವಂಡರ್ಫುಲ್ ಎಕ್ಸಿಕ್ಯೂಷನ್. ಓಕೆ, ಬಟ್ ನಾವು ಎಷ್ಟು ಕಂಗ್ರ್ಯಾಚುಲೇಷನ್ ಎಷ್ಟು ಸೆಲೆಬ್ರೇಷನ್ ಮೋಡ್ ಮಾಡಿದ್ರು ಅವರೆಲ್ಲ ಮುಖಗಳನ್ನೊಮ್ಮೆ ನೋಡಿ ಅಂತೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂಥರದ ಟೆನ್ಷನ್. ಯಾಕಂತ ಹೇಳಿದ್ರೆ ಒಂದು ಕಡೆ ಒಂದು ಟೀಮ್ ಡಿರೆಕ್ಟ್ ಆಗಿ ಸೆಲೆಕ್ಟ್ ಆಗುತ್ತೆ ಮುಂದಿನ ರೌಂಡ್ಗೆ, ಆ್ಯಂಡ್ ಇನ್ನೊಂದು ಟೀಮ್ ಎಲಿಮಿನೇಟ್ ಆಗಲ್ಲ, ಡೇಂಜರ್ ಝೋನ್ಗೆ ಹೋಗ್ತೀರಾ. ಆ ಡೇಂಜರ್ ಝೋನಲ್ಲಿ ಮತ್ತೆ ನೀವು 5 ಜನರ ಜೊತೆ ನೀವೇ ಕಾಂಪೀಟ್ ಮಾಡಿ ಇಬ್ರು ಮಾತ್ರ ಆ ಡೇಂಜರ್ ಝೋನ್ ಅಲ್ಲಿ ಎಲಿಮಿನೇಟ್ ಆಗ್ತಾರೆ. ಸೊ ಅದಕ್ಕೆ ಸ್ವಲ್ಪ ಟೆನ್ಷನ್ ಅಲ್ವಾ. ಬಟ್ ರಿಸಲ್ಟ್ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಡೈರೆಕ್ಟ್ಲಿ ಜಡ್ಜಸ್ಗಳಿಗೆ ಹೋಗೋದ್ರಿಂದ ಮುಂಚೆ ನಾನು ಎರಡು ಟೀಮ್ನ ಕ್ಯಾಪ್ಟನ್ಸ್ ಅವ್ರ ಹತ್ರ ಕೇಳ್ತೇನೆ. ಸೊ ಈ ಕಡೆಯಲ್ಲಿ ರಶೀದಾ ಮೇಡಮ್ ಅವರಿದ್ದೀರಾ, ಏನ್ ಅನಿಸುತ್ತೆ, ತಮ್ಮ ಟೀಮ್ ಸೆಲೆಕ್ಟ್ ಆಗ್ಬೋದಾ ಅಥವಾ ಡೇಂಜರ್ ಝೋನಿಗೆ ಹೋಗ್ಬೋದಾ? ಇನ್ನು ಹೇಳಲಿಕ್ಕೆ ಆಗುದಿಲ್ಲ ನನಗೆ. ಓಕೆ, ಸೊ ಏನು ಹೇಳ್ತೀರಾ ರೆಡ್ ಟೀಮ್ನವರು? ಅವರು ಹೇಗೆ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇನ್ನು ಜಜಸ್ ಮೇಲೆ ನಮ್ಮ ಎಲ್ಲ ಹೋಪ್ಸ್ ಇರುತ್ತೆ. ಓಕೆ, ಆ್ಯಂಡ್ ಈ ಬದಿಯಲ್ಲಿ ಮೇಡಮ್ ನೀವೇನು ಹೇಳ್ತೀರಾ ಟೀಮ್ ಕ್ಯಾಪ್ಟನ್ ಆಗಿ ಏನು ಅನಿಸುತ್ತೆ? ಸರ್ ಹೋಪ್ಸ್ ಇದೆ, ನಾವೇ ಬರ್ಬೋದು ಅಂತ ಹೇಳಿಬಿಟ್ಟು. ಓಕೆ, ಸೊ ಹೋಪ್ಸ್ ಇದೆ, ನೀವೇ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ ಪಾಸಿಟಿವ್ ಅಲ್ಲಿದ್ದೀರಾ. ಓಕೆ, ಆ್ಯಂಡ್ ಒಂದು ಕ್ವಶನ್ ನಿಮ್ಮ ಹತ್ರ ಕೇಳಬೇಕಿತ್ತು, ಹೇಗಾಯ್ತು ಮದುವೆ? ಹೌದಾ, ಖುಷಿ ಆಯ್ತಾ? ಓಕೆ, ಸೊ ಮದುವೆ ಹೇಗಾಯ್ತು ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಟ್ಲಿ ಕೇಳುವ ಮದುವೆಯ ಔತಣ ಹೇಗಾಯ್ತು ಅಂತ ಹೇಳಿ. ಓವರ್ ಟು ಜಡ್ಜಸ್ ಪ್ಲೀಸ್. ಈ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ಕೊನೆಗೆ ತಾವು ಹೇಳಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರು ಡೇಂಜರ್ ಝೋನ್. ಬಟ್ ಇಫ್ ಯು ವಾಂಟ್ ಟು ಸೇ ದಿ ಪ್ಲಸ್ ಅಂಡ್ ಮೈನಸ್, ಪಾಸಿಟಿವ್ ಅಂಡ್ ದ ನೆಗೆಟಿವ್ ಸೈಡ್ ಆಫ್ ದ ಬೋತ್ ದ ಟೀಮ್ಸ್. ಎಸ್ ಜಡ್ಜಸ್ ಪ್ಲೀಸ್. Dixon, first of all, who got married? ಗೊತ್ತಿಲ್ಲ, ಅದಿನ್ನೂ ಸಿಕ್ಕಿಲ್ಲ. ಆದ್ರೆ ಯಾರು ಈ ಎಪಿಸೋಡ್ ನೋಡಿದವರು ತಪ್ಪು ತಿಳ್ಕೊಳ್ಬೇಡಿ, ನನ್ನಂತೂ ಮದುವೆ ಅಲ್ಲ. ಓಕೆ, ಸೊ ನನ್ನ ಮದುವೆ ಅಲ್ಲ, ಇದು ಮದುವೆಯ ಕಾನ್ಸೆಪ್ಟ್ ಆಗಿತ್ತು ಅಷ್ಟೇ. ಸೊ ಖಂಡಿತ ನಾನು ಕರೆತೇನೆ ಎಲ್ಲರನ್ನು. ಎಲ್ಲರೂ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಬಿರಿಯಾನಿಗೆ ಪ್ರತಿಯೊಂದಕ್ಕೆ ಬೇರೆ ಬೇರೆ ರೂಪ ಇರ್ತದೆ, ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಅದು ನಾವು ಮಾಡಿದ್ದು ಕರೆಕ್ಟ್ ಅಂತ ನಮಗೆ ಅನಿಸ್ತದೆ. ಎಸ್, ಆದರೆ ಕಾಂಪಿಟೇಷನಲ್ಲಿ ಯಾವಾಗಲೂ ಯಾರಾದರೂ ಒಬ್ಬರು ಮೇಲೆ ಬರಬೇಕು, ಯಾರಾದರೂ ಒಬ್ಬರು ಕೆಳಗೆ ನಿಲ್ಲಬೇಕು. ಆದರೆ ಕಾಂಪೀಟಿಂಗ್ ಕೆಪಾಸಿಟಿ ಲೇಡೀಸಿಗೆ ಜಾಸ್ತಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಫಸ್ಟ್ ಆಫ್ ಆಲ್ ಏನಂದರೆ ಸ್ವಲ್ಪ ಕ್ಲೀನ್ನೆಸ್, ಅದು ಮೇನ್ ಫುಡ್ಡಲ್ಲಿ ಮೇನ್ ಕ್ಲೀನ್ನೆಸ್ ಅದು ಬೇಕೇ ಬೇಕು. ರಶೀದಾ ಅವರು ಈಗ ಈಗ ನಗರ್ತಾ ಇದ್ದಾರೆ, ಫುಡ್ಡಲ್ಲಿ ಸ್ವಲ್ಪ ಕೇರ್ಲೆಸ್ ಆಗಿ ಸ್ವಲ್ಪ ನರ್ವಸ್ ಆದರು. ಸ್ವಲ್ಪ ಇಲ್ಲಂದ್ರೆ ಅವರಿಗೆ ನಗಂತ ಇರೋದು ಕ್ಯಾಪ್ಟನ್ ಆಗಿ ಸ್ವಲ್ಪ ಲಾಸ್ಟ್ಗೆ ತೀರಿಸೋದು. ಇಬ್ರಾಹಿಂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಚೆನ್ನಾಗಿ. ಸೊ ಆ ಕಡೆನೂ ಪ್ಲಸ್ ಇದೆ, ಈ ಕಡೆನೂ ಪ್ಲಸ್ ಇದೆ. ಒಳ್ಳೆ ಬಿರಿಯಾನಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಟೈಮ್ ಸರಿ ಆಗ್ಬೋದು ಎರಡು ತಂಡಕ್ಕೆ. ಇನ್ನೂ ಸ್ವಲ್ಪ 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 ಜಾಸ್ತಿ ಬೇಕು ಟೇಸ್ಟ್. ಸ್ವಲ್ಪ 75% ಬಂದಿದೆ, ಇನ್ನು 100% ಆಗಬೇಕು. ಓಕೆ, ಎಸ್ ಶೆಫ್ ಅಂಕುರ್, if you want to say anything about both the teams. Red team little bit kebab mistake and hygienic. Always is good, but hygienic is a main important. Okay. Second team blue, same. Safety thing. How? Is a biryani kebab is awesome. Is always good. This coriander kebab is
Good. ಓಕೆ, ಸೊ ಎನಿವೇ, ಸೊ ಸೇಫ್ ಆಗ್ತಾ ಇರುವಂತಹ ಟೀಮ್ ಯಾವುದು? I think you can declare, then we'll not get you married today. ಓಕೆ ಫೈನ್, ಫೈನಲಿ ಬರ್ತೀನಿ ಎನ್ನ ಮುದೇಲಿಗೆ ಮದುವೆದು. ಓಕೆ, ಇನ್ನು ಫಸ್ಟ್ ಅನ್ಕೋತೀನಿ ಎನ್ನ ಅಮ್ಮಡ ಬರು ಇನ್ನೊಂದು ವಿಡಿಯೋ ಹಿಡ್ದು ಎತ್ತೊಂದು ಪ್ರಾಬ್ಲಮ್ ಆಗ್ತದೆ. ಓಕೆ, ಎಸ್, ಓಕೆ, ಸೊ ಹೌ ವಿಲ್ ಡಿಕ್ಲೇರ್ ಬ್ಲೂ ಆರ್ ರೆಡ್? Which is safe? Before telling anything, Yes. all of you are winners. That's of course. Okay? Fantastic. Fine, let's see. So we will give the countdown from 5 to 1. And 1 ಆದ ತಕ್ಷಣ 3, 2, 1 ನಿಮ್ಗೆ ನಾನು ತೋರಿಸಿದಾಗ you have to say the color. That color is safe. Okay? ಆ ಕಲರ್ ಸೇಫ್ ಆದಂಥ ಟೀಮ್. Okay? Yes, let's go for the final decision from judges in 5, 4, 3, 2, 1. Blue. Congratulations, Blue! Yes. Congratulations, Team Blue. ಸೆಲೆಕ್ಟ್ ಆಗಿದ್ದೀರಾ, ಸೇಫ್ ಆಗಿದ್ದೀರಾ. ಮುಂದಿನ ಸುತ್ತಿಗೆ ನಮ್ಮ ಮಾಸ್ಟರ್ ಕ್ಲಾಸ್ ಹಾಗೆಯೇ ಆಪಲ್ ಪ್ಲೈ ಜೊತೆಗೆ ನಮ್ಮ ಟಿವಿಯ ಈ ಒಂದು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಜರ್ನಿಯ ಮುಂದಿನ ಸುತ್ತಿಗೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಜೋರಾದ ಚಪ್ಪಾಳೆ. ಹಾಗಂತ ಹೇಳಿದಾಗ ಇವತ್ತು ಗೊತ್ತಿತ್ತು ನಿಮ್ಗೆ ಎಷ್ಟು ಟಫ್ ಇತ್ತು ಅಂತ ಹೇಳಿ. ಇನ್ನೂ ಡಬಲ್ ಆಗತ್ತೆ ಈ ಟಾಸ್ಕ್. ಬಟ್ ಕಮಿಂಗ್ ಟು ದ ರೆಡ್ ಟೀಮ್, ಇಟ್ಸ್ ನಾಟ್ ದಟ್ ಎಂಡ್. ಯಾರು ಎಲಿಮಿನೇಟ್ ಆಗಿಲ್ಲ. ಫಾರ್ ದ್ಯಾಟ್ ನೀವು ಖುಷಿಯಾಗಿರ್ಬೇಕು. ಓಕೆ, All the best for the next round to the blue team. ಆದರೆ don't lose heart. Failure is always a step to the success. You can work hard. ನೀವು ತೋರಿಸ್ಬೋದು, ನೀವೇನು ಮಾಡ್ಬೋದು ಇನ್ನು ಮುಂದೆ. ಯಾರಾದರೂ ಒಬ್ಬರು ಇದರಲ್ಲಿ ಇಳಿಲೇಬೇಕು ಒಂದು ಮೆಟ್ಲು, ಇಲ್ಲದಿದ್ದರೆ ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಆಫ್ ಕೋರ್ಸ್. ಸೊ ಸ್ಪೆಷಲಿ ಡೇಂಜರ್ ಝೋನಲ್ಲಿ ಇರುವವರಿಗೆ ಮುಂದಿನ ಸುತ್ತು ಡೇಂಜರ್ ಝೋನ್ ಮುಂದಿನ ಎಪಿಸೋಡಲ್ಲಿ ಇರುತ್ತೆ. ಆ್ಯಂಡ್ ಅಲ್ಲಿ 5 ಜನ ಕಾಂಪೀಟ್ ಮಾಡ್ತೀರಾ. ಯಾರಾದರೂ ಇಬ್ಬರು ಡೆಫಿನೆಟ್ಲಿ ನಮ್ಮನ್ನು ಬಿಟ್ಟು ಎಲಿಮಿನೇಟ್ ಆಗ್ತೀರಾ. ಸೊ ಫಾರ್ ದ್ಯಾಟ್ ಈಗಲೇ ನೋಡಿದಿರಾ ಎಷ್ಟು ಟಫ್ ಇತ್ತು ಅಂತೇಳಿ. ಡೇಂಜರ್ ಝೋನ್ ಅಷ್ಟೇ ಡೇಂಜರ್ ಆಗಿ ಕ್ರಿಟಿಕಲ್ ಆಗಿರುತ್ತೆ. ಸೊ ನೀವು ಅದಕ್ಕೆ ತಯಾರಾಗಿ. ಓಕೆ, ಎಸ್, ವೆಲ್, ಸೊ ಹಾಗಿರುವಾಗ ಕಂಗ್ರ್ಯಾಚುಲೇಷನ್ಸ್ ಅಂಟಿಲ್ ದ ನೆಕ್ಸ್ಟ್ ರೌಂಡ್ ಬ್ಲೂ ಟೀಮಿಗೆ. ಬಟ್ ತುಂಬ ಜವಾಬ್ದಾರಿನೂ ನಿಮಗೆ ಇದೆ. ಆ್ಯಂಡ್ ಇವತ್ತಿನ ನಮ್ಮ ಈ ಒಂದು ಸುತ್ತಿನಲ್ಲಿ ನಮ್ಮ ಜೊತೆಗೆ 3 ಜಡ್ಜಸ್ ಕೂಡ ಸಹಕಾರ ನೀಡಿದ್ದಾರೆ. ಸ್ಪೆಷಲಿ ಶೆಫ್ ಕೋಮಲ್ ಪ್ರಭು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಅಕಂಪನಿ. ಶೆಫ್ ಹನೀಫ್ ಅವರಿಗೂ ಕೂಡ. ಸೊ ಇನ್ನಷ್ಟು ಮದುವೆ ಸಮಾರಂಭಗಳಲ್ಲಿ ತಮ್ಮ ಕೈ ರುಚಿಯನ್ನು ಎಲ್ರಿಗೂ ಉಣಬಡಿಸುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಆ್ಯಂಡ್ ಶೆಫ್ ಅಂಕುರ್, thank you so much for your presence, and I definitely wish all 3 of you to see in the next round. Thank you so much. ಹಾಗೇನೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ನೋಡಿದ್ರಲ್ವಾ, ಮದುವೆಯ ಸಮಾರಂಭ ಅಂತ ಇತ್ತು. ಸೊ ಈ ಮದುವೆಯ ಸಮಾರಂಭದ ಕಾನ್ಸೆಪ್ಟ್ ಅಲ್ಲಿ ರೆಡ್ ಟೀಮ್ ಡೇಂಜರ್ ಝೋನಿಗೆ ಹೋಗಿದೆ. ಡೆಫಿನೆಟ್ಲಿ ದೇ ವಿಲ್ ಗಿವ್ ದೇರ್ ಹಾರ್ಟ್ ಅಂಡ್ ಸೋಲ್ ಇನ್ ದಟ್ ರೌಂಡ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಆಲ್ರೆಡಿ ಹೇಳಿ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಸಮಾರಂಭಗಳು ಯಾವುದೇ ಇರಲಿ ಅಥವಾ ಔತಣಗಳು ಯಾವುದೇ ಆಗಿರಲಿ, ಅಲ್ಲಿ ನಾವು ಎಷ್ಟೇ ಕ್ರಿಟಿಸಿಸಮ್ಸ್ ಇದ್ರು, ಏನೇ ಡ್ರಾಬ್ಯಾಕ್ಸ್ ಇದ್ರು, ಅಲ್ಲಿ ಇರುವ ಅಂತಹ ಕೆಲಸಗಾರರನ್ನು ಸಮಾರಂಭಗಳಲ್ಲಿ ಅವರಿಗೆ ಯಾವಾಗಲೂ ಅಪ್ಲಾಸ್ ಕೊಡ್ತಾ ಅವರ ಕೆಲಸಕ್ಕೆ ನಾವು ಕೂಡ ರೆಸ್ಪೆಕ್ಟ್ ಕೊಡುವ ಅಂತ ಹೇಳ್ತಾ ಇವತ್ತಿನ ಮಾಸ್ಟರ್ ಕ್ಲಾಸ್ ಹಾಗೆಯೇ ಆಪಲ್ ಪ್ಲೈ ಜೊತೆಗೆ ನಮ್ಮ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಈ ಒಂದು ರೌಂಡ್ ಅನ್ನು ಮುಗಿಸ್ತಾ ಇದ್ದೇವೆ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಚೆನ್ನಾಗಿ ತಿನ್ನಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. Masterclass in association with Apple Ply presents Masterclass Chef of the Year Season 2, powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋ ಹಾಗೂ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್.
ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಟೈಮ್. ಸೊ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ಆಪಲ್ ಪ್ಲೈ ಅಂಡ್ ನಮ್ಮ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2 ಪವರ್ಡ್ ಬೈ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಜೊತೆಗೆ ದಾವತ್ ಬಾಸ್ಮತಿ ಬಿರಿಯಾನಿ ರೈಸ್, ದಿ ಫೈನೆಸ್ಟ್. ಸೊ ವರ್ಲ್ಡ್ಸ್ ಲಾಂಗೆಸ್ಟ್ ಗ್ರೈನ್ಸ್ ಇರುವಂತಹ ದಾವತ್ ಬಾಸ್ಮತಿ ರೈಸ್, ಅಂಡ್ ಅದನ್ನೇ ಇವತ್ತು ನಮ್ಮ ಬಿರಿಯಾನಿಯಲ್ಲಿ ಎಲ್ಲ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂಡ್ ಅದರಲ್ಲಿ ಬೇರೆ ಸಂಶಯನೇ ಇಲ್ಲ, ಒನ್ ಆಫ್ ದಿ ಬೆಸ್ಟ್ ಆಗಿ ಅದು ಔಟ್ಪುಟ್ ಬರುತ್ತೆ. ಹಾಗೇನೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು IDS ಇಂಡಿಯನ್ ಡಿಸೈನ್ ಸ್ಕೂಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಆಪಲ್ ಹೈಪರ್ ಮಾರ್ಕೆಟ್, ಲಲಿತಾ ಜುವೆಲ್ಲರ್ ಲಿಮಿಟೆಡ್, ಅದು ಕೂಡ ನಮ್ಮ PVS ಅಲ್ಲಿ ಇದೆ. ಜೊತೆಗೆ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಮಿಡೋಸ್, ರೆಸ್ಟೋ ಕೆಫೆ, ಹನೀವ್ಸ್, ಕೆ ಡೆಕೋರ್ ಕಲೆಕ್ಷನ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಿಟಲ್ ಮ್ಯಾಂಗ್ಳೂರ್, ರೀಮ್ ಡೇಟ್ಸ್ ಅಂಡ್ ನಟ್ಸ್, ZMZ ಈವೆಂಟ್ಸ್, ಆರ್ಕೇಡ್ ಈವೆಂಟ್ಸ್, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ದಿ ಓಷನ್ ಪರ್ಲ್ ಅಂಡ್ ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಬನ್ನಿ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಎಷ್ಟು ಬ್ಯುಸಿಯಾಗಿ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್. ಚಿಲ್ಲಿ ಆ್ಯಂಡ್ ಕೊರಿಯಾಂಡರ್, ಸಾರಿ ಇದೈತಿ ಗ್ರೀನ್ ಕಬಾಬ್, ವಿಲ್ ಗೋ ಫಾರ್ ಗ್ರೀನ್ ಕಬಾಬ್. ಯಾ ಗ್ರೀನ್. ಇನ್ನು ಇತ್ತು ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಆಯಿತು, ಪ್ಯಾನ್ ಬೇಕು. ಎಸ್, ಇದಾಗಲಿ ಅರ್ಧ ಗಂಟೆ ಮುಗ್ದಿದೆ. ಸೊ ಫುಲ್ ಇಬ್ರಾಹಿಂ ಅವರೇ ಫುಲ್ ಲೀಡರ್ಶಿಪ್ ತಗೊಂಡಾಗ ಕಾಣ್ತಾ ಇದ್ದಪ್ಪ. ಏನೇ ಆಗಲಿ ಎಲ್ಲ ಕಡೆ ಓಡ್ತಾ ಇದ್ದಾರೆ. ಸೊ ರಾಧಾ ಮೇಡಮ್ ಅವರು ಹೀಗೆ ಡಿಕ್ಲೇರ್ ಮಾಡಿಕೊಟ್ಟಿದ್ದೀರಾ ಇಬ್ರಾಹಿಂ ಅವರಿಗೆ? ಸ್ಪೆಷಲ್ ಆಗಿರುತ್ತೆ. ಇದು ಯಾಕೋ ಮದುಮಗ ಕಿಚನ್ ಅಲ್ಲಿ ಬಂದು ಒಂಥರ ಕೆಲಸ ಮಾಡಿದಾಗ ಆಗ್ತಾ ಇಲ್ಲ. ಅಲ್ಲ, ಕೆಲಸ ಎಲ್ಲ ನೋಡಿದಾಗ ಶೆಫ್ ನಾವ್ ಹತ್ರ ಕೂಡ ಹೇಳೋದು, ನಮಗೆ ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗಿ ಅಥವಾ ಮದುವೆಗೆ ಹೋಗಿ ಜಾಸ್ತಿಯಾಗಿ, ಸ್ಪೆಷಲಿ ನಾನು ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಪ್ರತಿಯೊಂದ್ಸಲ ನಾವು ಫಂಕ್ಷನ್ ಹೋದಾಗ ಏನಾದ್ರೂ ಒಂದು ಸಣ್ಣ ಕ್ರಿಟಿಸಿಸಮ್ ಮಾಡೇ ಮಾಡ್ತೇವೆ. ಫುಡ್ ಏನೇ ಹೇಗೆ ಇರಲಿ, ಬಟ್ ಏನಾದ್ರೂ ನಮ್ಗೆ ಹೇಳಲೇಬೇಕು. ಇದ್ರಲ್ಲಿ ಸ್ವಲ್ಪ ಈ ತರ ಇತ್ತು, ಅವ್ರದ್ದು ಚೆನ್ನಾಗಿತ್ತು, ಇವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳಿ. ಬಟ್ ಕ್ರಿಟಿಸಿಸಮ್ ಇಸ್ ಮಸ್ಟ್ ಫಾರ್ ದಿ ಗ್ರೋತ್ ಅಂತ ಇದ್ದಾರೆ. ಬಟ್ ಅದಕ್ಕಿಂತ ಜೊತೆಗೆ ಅಲ್ಲಿರುವಂತ ಎಫರ್ಟ್ ಅನ್ನು ನಾವು ಅಪ್ಲಾಸ್ ಮಾಡ್ಬೇಕು. ಮದುಮಗ ಅಡಿಗೆ ಮಾಡುವಾಗ, ಮದುಮಗ ಈಗ ಎಲ್ಲಿ ಹೋಗಿ ಸಹ ಅದಂತ ನಿಮ್ದು ಫೋಟೋ ಹೇಳ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್, ಅಡಿಗೆ ಕೋಣೆಯಲ್ಲಿ ಅಲ್ಲಿ ಇಲ್ಲಿ ಹೋಗಿ. ಸೆಕೆಂಡ್ಲಿ, ಇಫ್ ಯು ಆರ್ ಅ ಟ್ರೂ ಶೆಫ್, ಯು ಆರ್ ಕಾಮ್. ಎಲ್ರು ಅವರವರ ಪ್ರಯತ್ನದಲ್ಲಿ ಅವರು ಬೆಸ್ಟ್ ಮಾಡ್ಲಿಕ್ಕೆ ನೋಡ್ತಾರೆ, ಯಾರು ಹಾಳು ಮಾಡ್ಲಿಕ್ಕೆ ನೋಡುವುದಿಲ್ಲ. ಖಂಡಿತ ಇಲ್ಲ. ಹೌದು, ಎಲ್ರು ಊಟ ಮಾಡಬೇಕು, ತಿನ್ಬೇಕು ಅನ್ನುವ ಒಂದು ಉದ್ದೇಶದಿಂದ ಮಾಡ್ತಾರೆ. ಮಾತ್ರ ಮದುವೆಯಲ್ಲಿ ಒಂದೊಂದು ಸತಿ ಹಾಳಾಗ್ತದೆ, ಒಳ್ಳೆ ಆಗ್ತದೆ. ಅದಕ್ಕಾಗಿ ಇಂಥವರು ಶೆಫ್ ಪರ್ಫೆಕ್ಟ್ ಮಾಡುವವರು ಅನ್ನು ಕರೀತಾರೆ. ಖಂಡಿತ. ಅಂಡ್ ಈ ಒಂದು ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಈ ಒಂದು ವೇದಿಕೆಯ ಮುಖಾಂತರ ನಾನು ಒಂದು ಸ್ಪೆಷಲ್ ಕ್ಯಾಟಗರೈಸ್ಡ್ ಜನರನ್ನು ನಾನು ಹೈಲೈಟ್ ಮಾಡಲೇಬೇಕು. ಸ್ಪೆಷಲಿ ನಾನು ನೋಡಿರ್ತೇನೆ ಈ ಸಮಾರಂಭಗಳಲ್ಲಿ, ಯಾಕಂದ್ರೆ ಮದುವೆಯ ಥೀಮ್ ಅಂತ ಹೇಳಿದಾಗ ಸಮಾರಂಭಗಳಲ್ಲಿ ನಾವು ಎಲ್ಲ ಚೆನ್ನಾಗಾಗುತ್ತೆ, ಫುಡ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ಶೆಫ್ ಹೇಳ್ದಾಗೇನೆ ಯಾರು ಕೂಡ ಅದು ಚೆನ್ನಾಗಿ ಆಗಬಾರ್ದು, ಮಾಡಿದ್ರೆ ಸಾಕು ಅಂತ ಹೇಳಿ ಆ ಥರ ಯಾರು ಮಾಡಲ್ಲ. ಎಲ್ಲರೂ ಎಫರ್ಟ್ ಹಾಕಿ ಮಾಡಿರ್ತಾರೆ. ಬಟ್ ಅದರಲ್ಲಿ ಸ್ಪೆಷಲಿ ಆಗಿ ಈ ಕೇಟ್ರರ್ಸ್ ನಲ್ಲಿರುವಂತಹ ಒಂದು ಯುವ ಜನರಾಗಿರ್ಬೋದು ಅಥವಾ ಕೇಟ್ರಿಂಗ್ ಅಲ್ಲಿ ಕೆಲಸ ಮಾಡುವವರು ತುಂಬಾ ಜನ ಇರ್ತಾರೆ. ಅವರು ನಮ್ಮ ಕಾರ್ಯಕ್ರಮದಿಂದ ಮುಂಚೆ ಅರ್ಧ ಗಂಟೆ ಮುಂಚೆ ಬಂದಿರ್ತಾರೆ, ಎಲ್ಲ ಅರೇಂಜ್ ಮಾಡ್ತಾರೆ. ನಮ್ದು ಊಟ ಆಗುವ ತನಕ, ಊಟ ಆಗಿ ನಾವೆಲ್ಲ ಪ್ಯಾಕಪ್ ಮಾಡಿ ಮನೆಗೆ ಹೋಗುವ ತನಕನೂ ಇದ್ದು ಆ ಪ್ಲೇಟ್ಸ್ ಅದು ಇದನ್ನೆಲ್ಲವನ್ನು ತೊಳೆದು ಖಂಡಿತವಾಗ್ಲೂ ಅವರ ಸ್ಯಾಲ್ರಿ ಸಿಗುತ್ತೆ, ಅದೊಂದು ವಿಷಯ ಬೇರೆ. ಆದ್ರೆ ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಅಂತ ಹೇಳಿ ಅವರ ಆ ಒಂದು 12 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ಬೆಳಿಗ್ಗೆ ತನಕ ಆಗಿರ್ಬೋದು, ಸೀಸನ್ ಅಲ್ಲೂ ಕೂಡ ಅದು ಕೂಡ ಒಂದ್ ದಿವಸಕ್ಕೆ 2-3 ಮದುವೆಗಳಿದ್ದಾಗ ಈ ಕೇಟರ್ಸ್ನವರು ಬರುವಂತಹ ಕಷ್ಟ ಏನಿದೆ ಅದು ನೆಕ್ಸ್ಟ್ ಲೆವೆಲ್. ಸೊ ಹಾಗಿರುವಾಗ ಎಲ್ಲ ಕೇಟರಿಂಗ್ನವರು ಯಾರೆಲ್ಲ ಇದ್ದಾರೆ ನಮ್ಮ ಈ ಒಂದು ಕೋಸ್ಟಲ್ ವುಡ್ ಅಲ್ಲಿ ಆಗಿರ್ಬೋದು, ಎಂಟೈರ್ ಇಂಡಿಯಾದಲ್ಲಿ ಆಗಿರ್ಬೋದು,
ಫುಡ್ ಸರ್ವ್ ಮಾಡುವಂತ ವೇಟರ್ ಇಂದ ಹಿಡಿದು ಕೇಟರರ್ಸ್ ಇಂದ ಹಿಡಿದು ಕೇಟರಿಂಗ್ ಅಲ್ಲಿ ವರ್ಕ್ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ನಾವು ಅದೇ ರೆಸ್ಪೆಕ್ಟ್ ಅನ್ನು ಕೊಡಬೇಕು. Respect the work, Dixon. ಎಸ್, Anybody's work is worship. ವರ್ಕ್ ಇಸ್ ವರ್ಷಿಪ್. ಸೊ ನಮ್ಮ ಎಲ್ಲ ಕೇಟರರ್ಸ್ ಅವರಿಗೆ, ಫುಡ್ ಮಾಡುವವರಿಗೆ ನಮ್ಮ ಕಡೆಯಿಂದ ಒಂದು ಬೇಗ ಅಪ್ಲಾಸ್. You are not able to sim it down. You are not able to sim it down. ಅದು ಬ್ಲೂ ಕಲರ್ ಪ್ಯಾಕ್, ಬ್ಲೂ ಕಲರ್. ಫ್ಲೇಮ್ ಅಷ್ಟೇ ಮಿನಿಮಮ್. Radha? You are making Ibrahim work. Yes, ma'am. Coriander, mint and No, I asked Radha. okay. She is the captain, but she's making you work. So she's a true leader. She is the captain, we have to work for her. Captain has to work. She So has to she's look a after true us. leader. She have to look after us. We are working or not. You have to take the lead. Don't show men are leaders. Yes, now the flame is high. Otherwise, it catches up. ಅದು 3 kg. 3 kg, 3 kg. Your kebabs are green? ಹಾಕ್ಲಿಕ್ಕಿತ್ತಲ್ಲ. 1 cup we are making both kebabs, green and red. Okay. ಇವ್ರ ಕಬಾಬ್ ಸ್ಪೆಷಲ್ ಇರುತ್ತಲ್ಲ ಮೇಡಮ್. ಫೈನ್. You made it yourself? Yes, best color. This is soap and all that. Coriander, lot of coriander. 5 minutes. Garam masala. It's a kebab flavor, you have to get the coriander one. See there it is. Next. Harsh, what are you doing? Helping? Yes. What is that helping? My God. Harsh, ಎಲ್ಲ ಚಾಪಿಂಗ್ ಮಾಡಿದ್ಯಾ? ಎಸ್. ಎಲ್ಲಿ ಉಂಟದು? ಈಗ ಪ್ರಿಪೇರಿಂಗ್. ಬೇಡ. ಬಿರಿಯಾನಿಗೆ ಯಾವುದು? ಬಿರಿಯಾನಿಗಿದ? Salt, that's all. ಮತ್ತೆ ಬೇಕಾದ್ರೆ ಹಾಕ್ಬೋದು. ಸೊ ಮೇಡಮ್, ಎಲ್ಲಿ ತನಕ ರೀಚ್ ಆಯ್ತು ನಿಮ್ಮ ಟೀಮ್? ಮಾಡ್ತಾ ಇದೀವಿ ಸರ್, ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಸೊ ಏನಿದು ಚಿಕನ್ ಎಲ್ಲ ಡಿವೈಡ್ ಮಾಡಿಟ್ಟಿದ್ದೀರಾ? ಗ್ರೀನ್ ಕಬಾಬು, ಅದು ರೆಡ್ ಕಬಾಬು ರೆಡ್ ಕಬಾಬು, ಮತ್ತೆ ಬಿರಿಯಾನಿ ಸರ್. ಬಿರಿಯಾನಿ. ಓ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಬಾಬ್. ಸೂಪರ್. ಹೇಗೆ ಮೇಡಮ್, ಮಸಾಲ ಏಕ್ದಮ್ ಟಾಪ್ ಆಗ್ಬೋದಾ? Few more water. I think you add little more oil. Because one, if it is high, this ಜಾಸ್ತಿ ಬೇಕಾ? will. ಟೊಮೊಟೊ ಯಾವುದಕ್ಕೆ ಬೇಕು? ಟೊಮೊಟೊ ಕಟ್ ಮಾಡಬೇಕಾ? ಮೊಸರು ಕಚ್ಚಂಬರಿಗೆ? ಕಚ್ಚಂಬರಿಗೆ ಟೊಮೆಟೊ ಬೇಡ, ಟೊಮೆಟೊ ರೌಂಡ್ ಕಟ್ ಮಾಡಿ. ಹೌದು, we will do. ಕಟ್ ಮಾಡಾ? ಇದು ರೈತ ಹಾಂ, ಹೌದು ಹೇಳಿ. ಇದು ರೈತ
ಓಕೆ 10 ಮಿನಿಟ್ಸ್ ಇಂದ ಬುಕ್ ಮಾಡ್ತಾರೆ ಆಯ್ತಾ ಉಪ್ಪಾಕಿದೆ ಚಾಟ್ ಮಸಾಲ ಹಾಕಿದ ಇಲ್ಲ ಇಲ್ಲ ಸ್ವಲ್ಪ ಇದೆ ಲೆಮನ್ ಹಾಕ್ಬೋದಲ್ಲ ಜಾಸ್ತಿ ಆಗುತ್ತೆ Salt is required. Masala has come really good, but salt is required. Salt is really very less. ವಾಟ್ ಅಬೌಟ್ ದ ಫ್ಲೇಮ್ಸ್ Little more I'll add for that. Biryani. ರೌಂಡ್ ಅಲ್ಲ ರೈಸ್ Rice is done enough. ರೈಸ್ ವಿ ಕ್ಯಾನ್ ಯೂಸ್ ಅಡ್ಜಸ್ಟ್ ಮಾಡಿ ಯೂಸ್ ಮಾಡ್ತೀವಿ ಜಸ್ಟ್ ಓಕೆ 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 ಹಾಂ ಓಪನ್ ಘೀ ಅಂಡ್ ಘೀ ಹಾಕಿದ್ರೆ ಲೇಟರ್ ಟಾಪ್ ನಾನು ಮಿಡಲ್ How many layer you'll put? ಲೇಯರ್ 2 layer. After 1 layer you'll put little ghee. Enough, no? Wait. This, we are supposed to add it. A little oil. You are not heating it. You are not heating this. Someone heat it first. Which one? This one. ಸೊ ಬ್ಲೂ ಟೀಮ್ ನಿಮ್ಮ ಹತ್ರ ಇರೋದು ಅರ್ಧ ಗಂಟೆ ಅಷ್ಟೇ. ಫೈನಲ್ 31 ಮಿನಿಟ್ಸ್. ರೆಡಿ ಮಾಡಿ ಓಕೆ, ಸೊ ಆಲ್ಮೋಸ್ಟು ನಿಮ್ಮ ಟೀಮಿದು ಕೆಲಸಗಳು ಫಿನಿಶಿಂಗ್ ಸ್ಟೇಜಿಗೆ ತರಬೇಕು. ಕ್ಲೀನ್ ಆಗಿರಬೇಕು. ಸೊ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಕ್ಲೀನ್. ಸೊ ಈಗ ಸ್ವಲ್ಪ ಗಡಿಬಿಡಿ, ಸ್ವಲ್ಪ ಕೆಲಸ ಎಲ್ಲ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ, ಯಾಕಂತೇಳಿದ್ರೆ ಟೈಮ್ ಮುಗಿತಾ ಬಂತು. ಸಣ್ಣ ಸಣ್ಣ ಕೆಲಸಗಳು ವೆರಿ ಇಂಪಾರ್ಟೆಂಟ್ ಫೈನಲ್ ಎಕ್ಸಿಕ್ಯೂಷನ್ಗೆ. ಸೊ ಇದೇನು ಮಾಡಿದ್ದೀರಾ? ಸಲಾಡ್. ಓಕೆ, ನೈಸ್. ಎಸ್, ಏನಾಯ್ತು ಮೇಡಮ್? ಒಂದು ಕಸಿರಿಸಿ ಆಯ್ತು. On top of this ಮಾಡಬೇಕಿತ್ತು. ಹಾಂ, ಅದಕ್ಕೆ ಜಿಂಜರ್ ಜಿಂಜರ್ ಇಲ್ಲ, ಲೈಮ್ ಇಲ್ಲ, ಪುದೀನ ಇಲ್ಲ, ಏನಿಲ್ಲ, ಎಲ್ಲ ಖಾಲಿ. ಮನೆಯಲ್ಲಿ ಎಲ್ಲ ಖಾಲಿ. ಮದುವೆ ಮನೆ ಅಲ್ಲ, ನಿನ್ನೆಲ್ಲ ಫುಲ್ಲು ಗಮ್ಮತ್ತಿರ್ಬೇಕು. ಕ್ಲೀನಿಂಗ್ ಹಾಕೊಂಡು ಬಟ್ ಆಲ್ಮೋಸ್ಟ್ ನೀವು ಪ್ಲಾನ್ ಮಾಡಿದೆಲ್ಲ ಆಗ್ತಾ ಇದೆಯಾ ಕ್ಯಾಪ್ಟನ್ ಮೇಡಮ್? ಸರ್ ಆಗಿದೆ ಕಂಪ್ಲೀಟಾ? ಅಲ್ಲಿ ಟೈಮ್ ಆಗುವಾಗ ರೆಡಿ ಮಾಡಿ. ಟೈಮ್ ಆಗುವಾಗ ರೆಡಿ ಮಾಡ್ತೀರಾ? ಇನ್ನು ಅದರಲ್ಲಿ ಬಿಡ್ತೀರಾ? ಆದ್ರೆ ಇನ್ನು 15 ಬಿಸಿ ಸಿಗ್ತದಲ್ಲ, ಬಿಸಿಯೇ ಸಿಗ್ತದೆ ಅಂತೇಳಿ. ಈ ತರ ಅವರದ್ದು ತಲೆಯಲ್ಲಿದೆ, ಬಿಸಿ ಬಿರಿಯಾನಿ ಮಾಡ್ಬೇಕು. ಬಟ್ ಎಲ್ಲ ಉಳಿದದೆಲ್ಲ ನಿಮ್ದು ರೆಡಿ. ಓಕೆ, ಸೊ ನನಗನಿಸುತ್ತೆ ನಿಮ್ಮ ಕಂಪ್ಲೀಟ್ ಪ್ರಾಸೆಸ್ ಫಿನಿಶ್ ಆಗಿದೆ ಅಲ್ವಾ? ಎಸ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಕಂಪ್ಲೀಟಿಂಗ್ ಯೋರ್ ವಂಡರ್ಫುಲ್ ಟಾಸ್ಕ್, ದಟ್ ಇಸ್ ಬಿರಿಯಾನಿ ವಿತ್ ಕಬಾಬ್. ಕಲರ್ಫುಲ್ ಆಗಿ ರೆಡಿ ಆಗಿದೆ. ನೋಡುವ ಏನಾಗುತ್ತೆ ಅಂತ. ಎನಿವೇ, ಟೀಮ್ ಬ್ಲೂ, ಸೊ ರಾಧಾ ಅವರ ಸಾರಥ್ಯದಲ್ಲಿ, ಅದು ಕೂಡ ಇಬ್ರಾಹಿಂ ಅವರು ಮತ್ತೆ ಎಲ್ಲರೂ ಈಕ್ವಲ್ ಇಂಪಾರ್ಟೆನ್ಸ್ ಮಾಡಿ ಬಿರಿಯಾನಿ ಅಂತೂ ಮಾಡಿದ್ರು. ಆದ್ರೆ ನೀವು ಬಿರಿಯಾನಿಯಲ್ಲಿ ದಮ್ಮು ಕೊಟ್ಟದ್ದು ಅಥವಾ ಯುದ್ಧ ಮಾಡಿದ? ಏನು ನಮ್ಮ ಪ್ರಾಪರ್ಟಿ ಎಲ್ಲ ಹಾಳು ಮಾಡಿದ್ದಾರೆ ಜಡ್ಜಸ್, ನೋಡ್ಕೊಳ್ಳಿ ಸುಮ್ಮನೆ. ಬಟ್ ಅವರ ಎಫರ್ಟ್ಸ್ ನೋಡಿ, ಇದು ಯಾವ ಎಫರ್ಟ್ಸ್ ಗೊತ್ತಿಲ್ಲ. ಕೊಟ್ಟಂತದ್ರಲ್ಲಿ ದೊಡ್ಡ ತೂತು ನೋಡಿ ಎಲ್ಲ ಕಾಣ್ತಾ ಇದ್ದಾರೆ.
ಓಕೆ ಬಟ್ ಎನಿವೆ ಇದು ಏನಾಯ್ತು ಇದೆಲ್ಲ ಫುಲ್ ಮೆಲ್ಟ್ ಆಗಿದೆ ಹೌದು ಹೌದು thickness ಒಳ್ಳಿಲ್ಲ ಅದು. ಲೋ ಕ್ವಾಲಿಟಿ ಸರ್ ಅದು. ಲೋ ಕ್ವಾಲಿಟೀಸ್ ಇದೆ ಹೈ ಕ್ವಾಲಿಟಿ ಇದು ಇದರಲ್ಲಿ ತಾಮ್ರ ಅಲ್ಯೂಮಿನಿಯಂ ಸ್ಟೀಲ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರೋದು ಇದು ಓಕೆ ನಿಮ್ಮ ದಮ್ಮೆ ಜಾಸ್ತಿ ಇದೆ ಇದಕ್ಕೆ. ಓ ತೂತ್ ಬೇರೆ ಆಯ್ತು ಓಕೆ ಬಟ್ ಎನಿವೆ ಜೋಕ್ಸ್ ಅಪಾರ್ಟ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀರಾ ಅಂಡ್ ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಜಜ್ಮೆಂಟ್. ಸೊ ನಮ್ಮ ಶೆಫ್ಗಳು ತಯಾರಾಗಿದ್ದಾರೆ. ಪ್ಲೀಸ್ ಪ್ರೆಸೆಂಟ್ ಯುವರ್ ಸೆಲ್ಫ್ ವಿತ್ ಯೋರ್ ಡಿಶ್ ಪ್ಲೀಸ್ ಬನ್ನಿ. ಎಲ್ರಿಗೂ ಒಂದೊಂದೊಂದು ಬೌಲ್ ಇಟ್ಕೊಂಡು ಹೋಗ್ಬೋದು. 5 ಜನರಿಗೆ 5 ಪ್ಲೇಟ್ಸ್ ಇದೆ. ಏನಪ್ಪ ಟೀಮ್ ಸ್ಪಿರಿಟ್ ಇದು. ಟೀಮಲ್ಲಿ ಒಂದು ಒಗ್ಗಟ್ಟು ನೋಡಿ. ಒಂದು ಅವರು ಕುಕ್ ಮಾಡ್ತಾ ಇರುವಾಗ ಟೇಸ್ಟ್ ನೋಡ್ಬೇಕಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮೆ ಟೇಸ್ಟ್ ನೋಡಿದ್ರು. ಅಗೈನ್ ಆ ದಮ್ ಕರೆಕ್ಟ್ ಆಗಿದೆ ಇದೆ ಅನ್ನೋ ಅಲ್ಲೂ ಎಲ್ಲರೂ ಒಗ್ಗಟ್ಟಾದ್ರು. ಸೊ ದಟ್ಸ್ ಅ ವೆರಿ ಗುಡ್ ಕ್ವಾಲಿಟಿ ವಿಚ್ ಐ ಒಬ್ಸರ್ವ್. ನಂಗೆ ಗೊತ್ತಿಲ್ಲ ಜಡ್ಜಸ್ ಏನು ಹೇಳ್ತಾರಂತ ಬಟ್ ಎನಿವೆ ಡೈರೆಕ್ಟ್ಲಿ ಜಡ್ಜಸ್ ಓವರ್ ಟು ಯು. ಅರ್ಥ ಏನು ಹೇಳ್ಬೋದು ಅದು? ಶೆಫ್ ಅಂದ್ರೆ ಒಂದು ಅಡಿಗೆಯಲ್ಲಿ ಒಂದು ಅಡಿಗೆಯಲ್ಲಿ ಸ್ಟೆಪ್ ಎಕ್ಸ್ಪರ್ಟ್ ಪ್ರವೀಣರು. ಕ್ಲೀನಿಕ್ ಹೈಜಿನಿಕ್ ಫುಡ್ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಕ್ಲೀನ್ ನೀಟಲ್ಲಿ ಇರಬೇಕು. ಯಾವ ಸ್ಪೂನಲ್ಲಿ ಟೇಸ್ಟ್ ನೋಡಬೇಕು. ಯಾವುದಾದ್ರೂ ಯಾವ ಉಪ್ಪು ನೋಡ್ತೀರಾ, ನಾವು ನೋಡ್ತಾ ಇದ್ದೀವಿ ಏನಂದ್ರೆ ಉಪ್ಪು ಕೈಯಲ್ಲಿ ನೋಡ್ತೀರಾ, ಅದೆಲ್ಲ ಸರಿಯಾಗಿ ಕಾಣಲ್ಲ. ನೆಕ್ಸ್ಟ್ ಅದು ಸರಿ ಮಾಡಬೇಕು. ಸ್ಟುಡಿಯೋದಲ್ಲಿ ಎಲ್ಲ ಬರುತ್ತೆ ಎಲ್ಲ ಆಲೋಚನೆ ಮಾಡಿ. ದೀಸ್ ಆರ್ ದ ಫುಡ್ ಎಥಿಕ್ಸ್ ಅಲ್ವಾ? ಅದರಲ್ಲಿ ಟೇಸ್ಟ್ ನೋಡಬೇಕು, ವಾಟ್ ಯು ಹ್ಯಾವ್ ಟು ವೇರ್, ಹೌ ಯು ಹ್ಯಾವ್ ಟು ಲುಕ್ ವೈಲ್ ಯು ಕುಕಿಂಗ್. ಬಿಕಾಸ್ ನಾವು ಇನಿಷಿಯಲಿ ಹೇಳಿದ್ವಿ ಈ ವೇದಿಕೆ ಇದೇ ಆಗಿ ಉಳಿದಿರಬಾರ್ದು. ಶುಡ್ ಗೋ ಫಾರ್ ದಿ ಹೈಯರ್ ಸ್ಟೇಜಸ್, ಹೈಯರ್ ಚಾನಲ್ಸ್ ಅಲ್ವಾ? ಸೊ ಆಲ್ ದಿಸ್ ಕೌಂಟ್ಸ್. ಎಸ್ ಇಬ್ರಾಹಿಂ ಅವರೇ ಹೇಳಿ ಏನೆಲ್ಲ ರೆಸಿಪೀಸ್ ಪ್ರೆಸೆಂಟ್ ಮಾಡಿದ್ದೀರಾ? ಮ್ಯಾಂಗ್ಳೂರಿಯನ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ, ಮತ್ತು ಕಬಾಬಲ್ಲಿ 2 ಟೈಪ್ ಮಾಡಿದ್ದೇವೆ. ಒಂದು ಕೊರಿಯಂಡರ್ ಕಬಾಬ್, ಮತ್ತೊಂದು ರೆಡ್ ಕಬಾಬ್, ಮತ್ತು ಸಲಾಡ್, ರೈತ ವಿತ್ ಬಿರಿಯಾನಿ ಮಸಾಲ ಗ್ರೇವಿ. ಓಕೆ ಸೊ ನೋಡುವ ಜಡ್ಜಸ್ನವರು ಟೇಸ್ಟ್ ಮಾಡ್ತಾರೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ನೋಡುವ ಟೇಸ್ಟ್ ಅವರಿಗೆ ಹಿಡಿಸುತ್ತಾ ಏನು ಹೇಳ್ತಾರೆ ಪ್ರತಿಯೊಂದು ಡಿಶ್ ಬಗ್ಗೆ. ಎಸ್ ಶೆಫ್ ಹನೀಫ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗಿದೆ ಟೇಸ್ಟ್ ಓವರ್ ಆಲ್? ಟೇಸ್ಟ್ ಚೆನ್ನಾಗಿದೆ. ಚಿಕನ್ ಬಾಯ್ಲ್ ಆಗಿದೆ ಚೆನ್ನಾಗಿ. ರೈಸ್ ಸ್ವಲ್ಪ ಸ್ಟ್ರೆಂತಲ್ಲಿ ನಿಲ್ಲಿಸಬೇಕು. ಎಲ್ಲ ಕಟ್ಟಾಗಿದೆ ಸ್ವಲ್ಪ. ಓಕೆ ಸ್ವಲ್ಪ ಹಿಡ್ಕೊಂಡಿದೆಯಾ? ಹಾಂ ಸ್ವಲ್ಪ ಉದುರು. यस शेफ अंकुर. जो पांचों यहाँ पे खड़े हैं, बस एक ही बात है कि खाना सब बनाते हैं, घर पे भी बनाते हैं, हम होटल्स में बनाते हैं, रेस्टोरेंट्स में बनाते हैं, लेकिन सबसे पहले होती है सेफ्टी, फूड एंड सेफ्टी. रॉन्ग प्रोसीजर फर्स्ट. दूसरा, आप घी यूज़ कर रहे थे पैकेट, उसको आप स्पून से यूज़ कर सकते थे. हाइजीनिक, ठीक है. आप कटिंग कर रहे हो, नाइफ भाई अगर उसमें कट लग गया, नेल्स चला गया, हो सकता है. ठीक है, तो सेफ्टी, हेज़ अप एंड फूड सेफ्टी फर्स्ट. ओके. देन ये कोरिएंडर कबाब आई थिंक ऑलमोस्ट इज गुड. Little bit red, I think little bit hard. Correct. Is a coriander kebab is a or ultimate. Okay. ठीक है. ನೈಸ್. ಕ್ಲೆನ್ಲಿನೆಸ್, ಆ ಫುಡ್ ಎಥಿಕ್ಸ್, ಈ ಎಲ್ಲವನ್ನು ಇದೆಷ್ಟೋ ಜನ, ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ನೋಡ್ತಾರೆ. ನೋಡಿದಾಗ ಅವರು ಇದನ್ನು ಟ್ರೈ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ ಮನೆಯಲ್ಲಿ. ಸೊ ನಾವು ಏನೂ ಇಲ್ಲ ಇದರ ಬದಲಿಗೆ ಇದನ್ನು ಯೂಸ್ ಮಾಡುವಂಥ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ನಾಡಿದ್ದು ಅದೊಂಥರ ಅವಘಡಗಳಾದಾಗ ದಟ್ ವಿಲ್ ಬಿ ಅ ರಿಮಾರ್ಕ್ ಅಲ್ವಾ? ಸೊ ದಟ್ ಶುಡ್ ಬಿ ಫಾಲೋಡ್ ಇನ್ ಅ ಹೌಸ್ ಆಲ್ಸೋ. ಯಾಕಂದ್ರೆ ಇಲ್ಲಿ ನೀವು 5 ಜನ ಇದ್ದೀರಾ, ಮನೆಯಲ್ಲಿ ಮಾಡುವಾಗ ಒಬ್ಬರೇ ಇನ್ನು ಬೇರೆ ಕಡೆ ಇದ್ದು ಇಲ್ಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಬಿಗ್ ಡಿಸಾಸ್ಟರ್. ಸೊ ಫುಡ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವಾಟ್ ಶೆಫ್ ವಾಂಟ್ ಟು ಕನ್ವೆ. ಆ್ಯಂಡ್ ಟೇಸ್ಟ್ ವೈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ. Awesome. Thank you, sir. Thank you, sir. Yes. And Thank you, ma'am. last one, team leader, your name? राधा. राधा. आपको सब पे डिवाइड करके चलना चाहिए. Yes, sir. ये आपका सबसे माइनस पॉइंट है.
always is good working, but team जो भी शेफ बोल रहा है कि आपको ಲೀಡ್ करना चाहिए था, ನೀವು ಲೀಡ್ ಮಾಡಬೇಕಿತ್ತು, ಆದ್ರೆ ನಿಮ್ ಬದಲಿಗೆ ಬೇರೆಯವರು ಕೂಡ ಲೀಡ್ ತಗೊಳ್ತಾ ಇದ್ರು ಅಂತ ಹೇಳಿ. ಆದ್ರೆ ನಮ್ಮ ಟೀಮ್ ನಾವು ಒಗ್ಗಟ್ಟಾಗಿ ನಾವು ಮಾಡಿದ್ದಕ್ಕೆ ಓಕೆ, ಅಂದ್ರೆ ಟೀಮ್ ಅಂಡ್ ಕ್ಯಾಪ್ಟನ್ ದೇರ್ ಇಸ್ ಅ ಡಿಫರೆನ್ಸ್ Yes. ಅಲ್ವಾ? ದಟ್ಸ್ ವಾಟ್ ಶೆಫ್ ವಾಂಟ್ಸ್ ಟು ಸೇ. ನಾಯಕರು ಮತ್ತು ಸದಸ್ಯರು ಅಂತ ಹೇಳೋದು ಅದಕ್ಕೆ. ಸೊ ನಾಯಕತ್ವ ನಿಮ್ಮಲ್ಲಿ ಅದು ಸ್ವಲ್ಪ ಎದ್ದು ಬರಲಿಲ್ಲ ಅಂತ ಹೇಳಿದವರು ಅಷ್ಟೇ. ಅದರ ಬದಲಿಗೆ ಜಾಸ್ತಿಯಾಗಿ ಆ ಕಡೆ ಇಬ್ರಾಹಿಂ ಅವರು ಸ್ವಲ್ಪ ಲೀಡರ್ಶಿಪ್ ತಗೊಳ್ತಾ ಇದ್ರು, ಮೇಡಮ್ ಅವರು ಪ್ರವೀಣ ಅವರು ಅಲ್ವಾ, ಅವ್ರು ಸ್ವಲ್ಪ ಲೀಡರ್ಶಿಪ್ ತಗೊಳ್ತಾ ಇದ್ರು, ಇಬ್ರಿಬ್ರು ಹೆಲ್ಪ್ ಮಾಡ್ತಾ ಇದ್ರು, ನೀವು ಹೆಲ್ಪ್ ಮಾಡ್ತಾ ಇದ್ರಿ, ಟೀಮ್ ಒಗ್ಗಟ್ಟಿತ್ತು, ಯೂನಿಟಿ ವಾಸ್ ದೇರ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾಪ್ಟನ್ಶಿಪ್ ಸ್ವಲ್ಪ ಹೈಲೈಟ್ ಆಗಬೇಕಿತ್ತು. ಓಕೆ ಅಲ್ಲ? ಓಕೆ, ಎಸ್ ಶೆಫ್ ಕೋಮಲ್ ಅವರು. ರಾಧಾ, ಎಸ್ ಮೇಡಮ್. ಗ್ರೋ ಆಗೋದು ಮನುಷ್ಯನ ಒಂದು ಪ್ರವೃತ್ತಿ. ಈ ಒಂದು ಮಾಸ್ಟರ್ ಶೆಫಿಗೆ ಬಂದು ನೀವು ಗ್ರೋ ಆಗಬೇಕು. ಎಸ್ ಮೇಡಮ್. ಒಂದು ಲೀಡರ್ ಅನ್ನುವಾಗ ಅವರು ಪ್ರತಿಯೊಬ್ಬರ ಹತ್ರ ಹೋಗೋದು, ಲೀಡರ್ ಇದು ಕೆಲಸ. ಓಕೆ, ಎಸ್ ಮೇಡಮ್. ನೀವು ಪ್ರತಿಯೊಬ್ಬರ ಹತ್ರ ಹೋಗಿ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಿದ ಕೆಲಸ ಮಾಡಿದಾರಾ? ಸೆಕೆಂಡ್ಲಿ, ಐ ಆಮ್ ನಾಟ್ ಅ ಬಿರಿಯಾನಿ ಲವರ್, ಬಟ್ ಟುಡೇ ಕುಡೋಸ್ ವೆರಿ ನೈಸ್ ಬಿರಿಯಾನಿ, well cooked. I loved both the kebabs. Despite red kebab, as both chefs said, it's a little hard. Adre, as my teeth went deep in the flesh, there was a flavor. Green alli ಏನಂತ ಹೇಳಿದ್ರೆ ನೀವು crushed coriander ಹಾಕಿದ್ರಲ್ಲ, that was telling, love it. Okay, there was innovation. Despite royalty, it had its own flavors, local flavors, and add ಮಾಡಿ you gave an additional touch to it. Thank you. Coriander is there everywhere, Yeah. but kebabs generally people don't add, seed coriander. This was an additional touch. Good. Thank you. Keep it up. ನೈಸ್, ಫ್ಯಾಂಟಾಸ್ಟಿಕ್. ಸೊ ಚೆನ್ನಾಗಿ ಬಂತು, ಪ್ಲಸ್ ಅಂಡ್ ಮೈನಸ್. ಅಂಡ್ ಹಾಗಿರುವಾಗ ಸಿಕ್ಕಿದಂತಹ ಅವಕಾಶಗಳನ್ನು ನಾವು ಸದುಪಯೋಗ ಮಾಡಿಸಿದಾಗ ವಿ ವಿಲ್ ಗ್ರೋ ಆಸ್ ಶೆಫ್ಸ್. ಸೊ ನೋಡುವ ಏನಾಗುತ್ತೆ ಅಂತ ಹೇಳಿ. ಸೊ ಎರಡು ಟೀಮ್ಗಳು ರೆಡ್ ಅಂಡ್ ಬ್ಲೂ ಕಾಂಪೀಟ್ ಮಾಡಿದಿರಾ, ರಿಸಲ್ಟ್ ಅಷ್ಟೇ ಬಾಕಿ. ಓಕೆ, ಹಾಗೇನೆ ವೀಕ್ಷಕರೇ, ರಿಸಲ್ಟ್ ಏನಾಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ನೋಡಬೇಕು. ಸೊ ರಿಸಲ್ಟ್ ಇವರು ಸೇಫ್ ಆಗ್ತಾರಾ ಅಥವಾ ರೆಡ್ ಟೀಮ್ ಸೇಫ್ ಆಗುತ್ತಾ, ಇವರು ಡೇಂಜರ್ ಝೋನ್ಗೆ ಹೋಗ್ತಾರಾ ಅಥವಾ ರೆಡ್ ಟೀಮ್ ಡೇಂಜರ್ ಝೋನ್ಗೆ ಹೋಗ್ತಾರಾ ಗೊತ್ತಾಗುತ್ತೆ ಒಂದು ಸಣ್ಣ ವಿರಾಮದ ನಂತರ.